ದುಷ್ಕರ್ಮಿಗಳು ಹಟ್ಟಿಯಿಂದಲೇ ದನವನ್ನ ಕದ್ದು ಕಡಿದು ಮಾಂಸ ಮಾಡಿ ದನದ ಮಾಲೀಕನ ತೋಟದಲ್ಲೇ ತ್ಯಾಜ್ಯಗಳನ್ನು ಎಸೆದಂತಹ ಅಮಾನವೀಯ ಘಟನೆ ಪುತ್ತೂರು ತಾಲೂಕಿನ ಪೆರ್ನೆಯಲ್ಲಿ ಅಂದರೆ ಕಡಂಬುವಿನಲ್ಲಿ ನಡೆದಿದೆ. ಕಡಂಬು ನಿವಾಸಿ ದೇಜಪ್ಪ ಮೂಲ್ಯ ಅವರು ಬೆಳಗ್ಗೆದ್ದು ನೋಡಿದಾಗ ತಮ್ಮ ಹಟ್ಟಿಯಲ್ಲಿದ್ದ ಗಬ್ಬದ ದನ ಕಾಣೆಯಾಗಿತ್ತು. ದುಷ್ಕರ್ಮಿಗಳು ಗೋವನ್ನ ಕಳ್ಳತನಗೈದು ಕಡಿದು ತೋಟದಲ್ಲೇ ಮಾಂಸ ಮಾಡಿ ತ್ಯಾಜ್ಯಗಳನ್ನು ಅಲ್ಲೇ ಎಸೆದಿದ್ರು. ಘಟನಾ ಸ್ಥಳಕ್ಕೆ ಉಪ್ಪಿನಂಗಡಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ದೇಜಪ್ಪ ಮೂಲ್ಯ ಅವರ ಮನೆಗೆ ಮಾಜಿ ಶಾಸಕ ಸಂಜೀವ ಮಠಂದೂರು, ಹಿಂದೂ ಮುಖಂಡ ಅರುಣ್ ಕುಮಾರ್ ಪುತ್ತಿಲ ಹಾಗೂ ಹಿಂದೂ ಸಂಘಟನೆಗಳು ಭೇಟಿ ನೀಡಿದ್ದಾರೆ. ಅಮಾನವೀಯವಾಗಿ ರಾಕ್ಷಸ ರೀತಿಯಲ್ಲಿ ದನವನ್ನ ಕಡಿದು ಎಸೆದಿರುವ ದುಷ್ಕರ್ಮಿಗಳ ಕೃತ್ಯಕ್ಕೆ ಹಿಂದೂ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿ ಶೀಘ್ರವಾಗಿ ಈ ದುಷ್ಕರ್ಮಿಗಳನ್ನ, ಈ ಕಿರಾತಕರನ್ನ ಬಂಧಿಸಬೇಕೆಂದು ಆಗ್ರಹಿಸಿದ್ದಾರೆ. ಅದೇ ಒಬ್ಬ ಯಾರ ಒಂದು ದನ ಕೇಳ್ಕೊಂಡು ಬಂದಿದಂತೆ ಮನೆಗೆ ಇಲ್ಲಿ ಅಲ್ಲ, ಅದರ ಬಗ್ಗೆ ನೋಡಿ ಸ್ವಲ್ಪ. ಈಗ ತಕ್ಷಣ ಕಾರ್ಯಪ್ರವೃತ್ತರಾದ ఆయన ಬಂಧಿಸತ್ತೆ ಆಗಲ ಮತ್ತೆ ಕೇಸ್ ಮಾಡಿರ್ನಲ್ಲ ఆయన ಏನೇನ ಬಂಧಿಸಬನಸ್ತು ನಮ್ಮ ಸ್ವಲ್ಪ ಪತ್ರಿಕಲ್ ಸರೋಳಿ ಏನೇನ ಬಂಧಿಸಲ್ಲ ಬೆತ್ತದ ಕೇಸ್ ಇಲ್ಲ ಅವು ಸುಷ್ಟ ಯಾನೆ ಬಂದ ನಿಮಗೆ ಏತ ಕೇಸ್ ಮುಲ್ಪ ಪತ್ರ ಇಂಗಿದಾಯ್ತು ಐದಲ್ಲ ಇಡೆಗೆ ಬತ್ತವರಿ ಸಾಯಿಬೇಕು ಅಂತ ಇದು ಆಯನೆ ಮೇಗಲೆ ಅರೆಸ್ಟ್ ಮಾಡ್ತಾರೆ ನಾಡೆ ಕಾಣಲ್ಲ ಡಿಎಸ್ಪಿ ಬರ್ತೇವೆ ಅಂತ ಮೇರೆ ಬರ್ತಿರತ್ತೆ ಮೂಲೆ ಉಳ್ಳಿ ಇನ್ಸ್ಪೆಕ್ಟರ್ ಲೈಸ್ ಇಲ್ಲ ಬರಡು ಅದೇ ಡಿಎಸ್ಪಿ ಬರ್ತೇವೆ. ಇನ್ಸ್ಪೆಕ್ಟರ್ ಉಪ್ಪಿನಂಗಡಿ ಸ್ಟೇಷನ್ ಈ ಪೆರ್ನೆಯಲ್ಲಿ ಒಂದು ದನ ಈಗ ಇದಾಗಿ ಮನೆಯಿಂದ ಹೌದು, ಇದು ಸ್ವಲ್ಪ ಸೀರಿಯಸ್ ಮ್ಯಾಟರ್. ಯಾಕಂದರೆ ಮನೆಯ ಭಾಗದಲ್ಲಿ ಹೈವೇ ಬದಿಯಲ್ಲೇ ನೀವು ಈ ರೀತಿಯಾಗಿ ಮಾಡ್ತಾರಂದ್ರೆ ರಾಜರೋಷವಾಗಿ ಒಂದು ವಧೆ ಮಾಡಿ ಅದನ್ನು ಮಾಂಸ ಮಾಡಿ ಮಾಡ್ತಾರೆ ಅಂತ. ಇನ್ನು ಹೌದು, ಕೃಷಿಕರು ಹೇಗೆ ದನ ಸಾಕುದು?